ಶ್ರೀ ಕ್ಷೇತ್ರ ಧರ್ಮಸ್ಥಳಡ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋಸ್ಥಾನ ಟ್ರಸ್ಟ್ 53 ವರ್ಷದ ಉಚಿತ ಸಾಮೂಹಿಕ ಮದ್ಮೆ ಲೇಸನ್ ಅಮೃತ ವರ್ಷಿಣಿ ಸಭಾಭವನಡು ಶನಿವಾರ ಬಯಡು ಆಜಿ 48 ಗೋಧುಳಿ ಲಗ್ನಡು ನಡಪಾಯರು. ಅವರು ಕೂಡ ಎಂ.ಕಾಮ್ ಉನ್ನತ ಪದವೀಧರರಾಗಿ ಉನ್ನತ ಸ್ಥಾನದಲ್ಲಿ ಕೆಲಸದಲ್ಲಿದ್ದಾರೆ. ವಿನಾಯಕ ರಾಮಚಂದ್ರ ಅವರು ಹೇಳ್ತಾರೆ, ನನ್ನ ಜೀವನಕ್ಕೆ ನನ್ನ ಬೆಳವಣಿಗೆಗೆ ಮಂಜುನಾಥ ಸ್ವಾಮಿಯ ಅನುಗ್ರಹ चंद्रबलं तदेव विद्याबलं दैवबलं तदेव लक्ष्मीपते युगं स्मरामि. ಇದೀಗ ಕುಟುಂಬಸ್ಥರಲ್ಲಿ ವಿನಂತಿ, ತಾವು ತಮ್ಮ ಸಂಪ್ರದಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನು ನಡೆಸಿದರೆ ನಂತರದಲ್ಲಿ 5 ನಿಮಿಷದ ನಂತರದಲ್ಲಿ ಮಾಡಬೇಕು ಅನ್ನೋದನ್ನು ವಿನಂತಿ ಮಾಡ್ತಾರೆ. ದೆಹಲಿಡ್ ರಾಜ್ಯ ಸರ್ಕಾರದ ವಿಶೇಷ ಪ್ರತಿನಿಧಿಯಾದ ಪುನಃ ಟಿ.ಬಿ. ಜಯಚಂದ್ರ ಸರಳ ಸಾಮೂಹಿಕ ಮದ್ಮೆ ದಿಂಜ ಪುಣ್ಯದ ಬೇಲೆ ತಾನು ಕಾನೂನು ಸಚಿವರಾದ ಪುನಗ ಸರಳ ಸಾಮೂಹಿಕ ವಿವಾಹ ಪದ್ಧತಿಯನ್ನು ಜಾರಿ ಕನಯರೆ ಕಾನೂನು ರೂಪಿಸಾದಿತ್ತೆ ಆಂಡ ಸಚಿವ ಸಂಪುಟಡು ಬೊಕ್ಕ ಗಣ್ಯರೆರ್ದು ವಿರೋಧ ತೋಜಿದ ಭಕ್ತಿ ನಿರ್ಧಾರ ಜಾರಿಗೊಳಿಸಾರ ಆಯ್ಚಿ 53 ವರ್ಷದಿಂದ ಧರ್ಮಾಧಿಕಾರಿಗಳು ಸಾಮೂಹಿಕ ಮದ್ಮೆದ ಮೂಲಕ 13,000 ಜೋಡಿಲೆದ ಮದಿಮೆ ನಡಪಾದುಪ್ಪುನಿ ಮಲ್ಲ ದಾಖಲೆ ಮಾಡ ತೆರಿಪಾಯರು. ಕಾರಣ ಅಂತ ಹೇಳಿದ್ರೆ ಸರಳವಾಗಿರ್ತಕ್ಕಂಥ ಮದುವೆಯನ್ನು ಯಾವ ರೀತಿಯಾಗಿ ಮಾಡೋದು, ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಕಾನೂನು ತರಬಾರದು ಅಂತಕ್ಕಂಥ ರೀತಿಯಲ್ಲಿ ಒತ್ತಾಯಗಳನ್ನು ಮಾಡಿದ್ರು. ಬಹುಶಃ ನಾನು ಒಂದು 6 ತಿಂಗಳು ವರ್ಷದವರೆಗೂ ಕೂಡ ಪ್ರಯತ್ನ ಪಟ್ಟು ಕೊನೆಗೆ ಜನಗಳಿಗೆ ಸೋತು ಸುಮ್ಮನಾಗಬೇಕಾದಂಥ ಪರಿಸ್ಥಿತಿ ಬಂತು. ನನಗೆ ಸರ್ಕಾರ ಆಗಿ
ಒಬ್ಬ ಕಾನೂನು ಮಂತ್ರಿಗೆ ಕೇವಲ ಕಾನೂನು ತರೋದಕ್ಕೆ ಇಷ್ಟು ಕಷ್ಟ ಆಯ್ತಲ್ಲ. ಕಳೆದ 53 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನು ವೀರೇಂದ್ರ ಹೆಗ್ಗಡೆ ಅವರು ನಡೆಸ್ಕೊಂಡು ಬರ್ತಿದ್ದಾರಲ್ಲ, ಅವ್ರಿಗೆ ಇಷ್ಟು ಕಷ್ಟ ಆಗಿರಬಾರ್ದು. ಇಷ್ಟೆಲ್ಲ ಕಷ್ಟದ ಮಧ್ಯದಲ್ಲೂ ಕೂಡ ಇವತ್ತು ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಈ ವರ್ಷಕ್ಕೆ 53 ವರ್ಷದಲ್ಲಿ 13,000 ಜನ ಮದುವೆಗಳನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ದಾಖಲೆಗಳನ್ನು ತೆಗೆದುಕೊಂಡ್ರೂ ಕೂಡ ಈ ದಾಖಲೆ ಅಂತೂ ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ವೀರೇಂದ್ರ ಹೆಗ್ಗಡೆ ಅವರನ್ನು ನಾವು ಎಷ್ಟು ಅಭಿನಂದಿಸಬೇಕಾಗ್ತದೆ. ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ವೀರೇಂದ್ರ ಹೆಗ್ಗಡೆ ಅವರು ಒಂದೇ ಕೆಲಸಗಳಲ್ಲ, ಇದೊಂದೇ ಕೆಲಸ ಅಲ್ಲ, ಅನೇಕ ರೀತಿಯಾದಂಥ ಕೆಲಸಗಳನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಗೂ ಕೂಡ ಸಂಘಗಳನ್ನು ಸಂಸ್ಥೆಗಳನ್ನು ಕಟ್ಟಿ ಅದ್ರ ಮುಖೇನ ಮಾಡ್ತಾ ಇರ್ತಕ್ಕಂಥ ಸಹಾಯಗಳು ಒಂದೇ ಎರಡೇ ನೂರಾರು ಪರವಾಗಿರ್ತಕ್ಕಂಥ ಸಹಾಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ವೀರೇಂದ್ರ ಹೆಗ್ಗಡೆ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹುಶಃ ಅವರೇನಾದ್ರೂ ಆ ಕಾರ್ಯಕ್ರಮವನ್ನು ಮಾಡದಲ್ಲೇ ಇದ್ದಿದ್ರೆ ಸಹಸ್ರಾರು ಜನ ಅತ್ಯಂತ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವ್ಯಾರು ಕೂಡ ಮರಿಬಾರ್ದು. ಇವತ್ತು ಅವ್ರು ಕೊಡ್ತಾ ಇರ್ತಕ್ಕಂಥ ಒಂದೊಂದು ಸಂಘ ಸಂಸ್ಥೆಗಳಲ್ಲೂ ಕೂಡ ಸಂಸ್ಥೆಗಳಲ್ಲಿ ಕೋಟ್ಯಾಂತರ ರೂಪಾಯಿನ ಹಣವನ್ನು ಗಳಿಸಿ ಇಟ್ಟಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಂಘದಲ್ಲೂ ಕೂಡ 1 ಕೋಟಿ 2 ಕೋಟಿವರೆಗೂ ಕೂಡ ದುಡ್ಡನ್ನು ಶೇಖರಿಸಿಟ್ಟಿರ್ತಕ್ಕಂಥದ್ದನ್ನು ಇವತ್ತು ಕಲಿಸಿಕೊಟ್ಟವರು ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆ. ಗುರ್ಕಾರ್ನ ವಿಸ್ತಿತಿನ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಮದಿಮೆಗಾದ ಸಾಲ ಮಲ್ತದ ಜೀತದಾಳು ಆದಿತ್ತಿನ ಪೊಂಜೋರಿ ತನ್ನಡ ಬತ್ತದ ತಂಕ್ಲೆನ ಬೇಜಾರ್ನ ಪಂಡೇರು ಅಪಗ ತಂಕ ಯೋಚನೆ ಬತ್ತಿನಿ ಉಚಿತ ಸಾಮೂಹಿಕ ಮದಿಮೆ ಸಮಾಜದ ಅಂತರಂಗದ ಬಡತನನ್ನು ದೂರ ಮಲ್ಪುನೆ ಸಾಮೂಹಿಕ ಮದಿಮೆದ ಉದ್ದೇಶ. ಸಾಮೂಹಿಕ ಮದಿಮೆಡು ಮದಿಮೆ ಆಯ್ನಕ್ಲು ದುಂದು ವೆಚ್ಚ ಮಲ್ಪೆರಬಲ್ಲಿ ದಿಂಜ ಜನ ದಾನಿಲು ನಗದು ದೇಣಿಗೆ ಮಂಗಳಸೂತ್ರ ಮುಂಕುತ್ತಿ ಸೀರೆಲೆನು ಉಚಿತ ಸಾಮೂಹಿಕ ಮದ್ಮೆಗೂ ಕೊಡುಗೆಯಾದ ಕುರಿತು ಪುಣ್ಯನ್ ಪಡೆತೇರು. ಇನಿ 75 ಜೋಡಿಲದ ಪೈಕಿ 33 ಅಂತರ್ಜಾತಿ ಮದಿಮೆ ಆತನ ಪಡೆದ ಹೊಸ ಜೋಡಿಲೆಗೂ ಶುಭ ಹಾರೈಸೇರು. ನಮಗೆ ಬಹಳ ಆಶ್ಚರ್ಯಕಾದಿತ್ತು. ಯಾಕಂದರೆ ಅಂಥ ಒಬ್ಬ ವ್ಯಕ್ತಿ ಇದ್ದಾನೆ, ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದಾನೆ ಅಂತೇಳಿ ಅವರ ಮನೆಯವರ ಕರ್ಕೊಂಡು ನೋಡಿ ಈ ಹುಡುಗ ಇವನು ಮದುವೆ ಆಗ್ತಾನೆ ಅಂತ, ಒಳ್ಳೆ ಹುಡುಗನು, ಒಳ್ಳೆ ಸಂಬಂಧವೋ ಒಳ್ಳೆ ಮನೆತನವೋ ಏನು ಅಂತ ಹೇಳಿದ್ರು. ಅವ್ರು ನಮಗೆ ಗೊತ್ತು ಆ ಮನೆತನ ಗೊತ್ತು, ಆ ವ್ಯಕ್ತಿ ಗೊತ್ತು, ಅವರ ಕುಟುಂಬ ಗೊತ್ತು, ಒಳ್ಳೆಯವರು, ಏನು ಸಮಸ್ಯೆ ಇಲ್ಲ ಅವರ ಹತ್ರ ಅಂತಂದು ಹೇಳಿದರು. ಹಾಗೆ ಹೇಳಿದ ಕ್ಷಣ ಆ ಮದುವೆ ನಡೆದೇ ಹೋಯಿತು. ಭಾಳ ವಿಶೇಷ ಅಂದರೆ ಮಂಜುನಾಥ ಸ್ವಾಮಿ ಸನ್ನಿಧಿ ವಿಷಯದ ಮದುವೆ ನಿಲ್ಲಿಲ್ಲ ಅನ್ನೋದು ನಮಗೆಲ್ಲ ಭಾಳ ಸಂತೋಷದ ವಿಷಯ. ಹಾಗಾಗಿ ಇಂತಹ ಅನೇಕ ಸಂದರ್ಭಗಳು ನಮಗಿದ್ದು ಇಲ್ಲಿ ನಾನು ಹೇಳ್ತಿದ್ದೆ ಯಾವಾಗಲೂ, ನಿನ್ನ ಮುಂದೆ ಮದುವೆ ಆದಾಗ ಏನೋ ಸಮಸ್ಯೆಗಳು ನಮ್ಮ ಹತ್ರ ಬರೀ ಇಷ್ಟವರೆಗೆ ಸಮಸ್ಯೆಗಳು ಬಂದಿದೆ. ಯಾರು ಬಂದು ಸ್ವಾಮಿ ನಮಗೆ ಹೆಣ್ಣಿನ ಸಮಸ್ಯೆ ಆಗಿದೆ, ಗಂಡಿನ ಸಮಸ್ಯೆ ಆಗಿದೆ, ಕೆಲವು ಪಂಚಾಯತಿಗೆ ಮಾಡಿ ರಾಜಿ ಮಾಡಿಸಿದೆ ಅಂತ ಯಾವ ಸಂದರ್ಭದಲ್ಲಿ ಬರಲಿಲ್ಲ. ಅದರ ಅರ್ಥ ಎಲ್ಲರೂ ಸುಖವಾಗಿದ್ದಾರೆ ಅಂತ ತಾನೆ, ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿದ್ದಾರೆ ಅಂತ ನಮಗೆ ಭಾಳ ಸಂತೋಷದ ವಿಷಯ. ಇನ್ನು ದಾನಿಗಳು, ನಾವು ಈ ಮದುವೆ ನಿಶ್ಚಯ ಆದಮೇಲೆ ದಾನಿಗಳು ತಾನು ಮುಂದೆ ನಾನು ಮುಂದೆ ಅಂತೇಳಿ ದಾನ ಮಾಡಲಿಕ್ಕೆ ಬಂದರು. ಎಷ್ಟೋ ಜನ ತಾಳಿ ಕೊಟ್ಟಿದ್ದಾರೆ, 100 ತಾಳಿಗೆ ಕೊಟ್ಟವರಿದ್ದಾರೆ. ಅದೇ ರೀತಿಯಲ್ಲಿ ಮಾಂಗಲ್ಯದ ಜೊತೆಗೆ ಅನೇಕ ಸೀರೆಗಳನ್ನು ಕೊಟ್ಟಿದ್ದಾರೆ, ಪಂಚಗಳನ್ನು ಕೊಟ್ಟಿದ್ದಾರೆ, ಅನೇಕ ರೀತಿಯಿಂದ ಇಲ್ಲಿ ದಾನವನ್ನು ಮಾಡಿದ್ದಾರೆ. ಅವರು ಇಂತಹ ದಾನ ಮಾಡುವಾಗ ಇವತ್ತು ಒಬ್ಬರು ಬಂದರು, ನಾವು ಉಡುಗಿರೆ 2,000 ರೂಪಾಯಿ ಉಡುಗಿರೆ ನಮ್ಮ ನಡೆದ ದುಡ್ಡು ಬೇಡ, ನಾವೇ ಉಡುಗಿರೆ ಕೊಡ್ತೇವೆ, ನಮಗೆ ಅಷ್ಟಾದರೂ ಅವಕಾಶ ಕೊಡಿ, ಅದು ಕೂಡ ಅವರು ಯಾರಾದರೂ ವಹಿಸಿಕೊಡ್ತಿದ್ರು. ಧರ್ಮಸ್ಥಳದ ವತಿರ್ದು ಹೊಸ ದಂಪತಿಗಳಿಗೆ ವಿಶೇಷ ಇನಾಮನು ಕೊರಿಯರು. ವರ್ಷಗಳಿಂದ ಈ ಕಾರ್ಯಕ್ರಮ ರೀತಿಯ ಕಾರ್ಯಕ್ರಮಗಳು ಕೂಡ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಒಂದು ಐತಿಹ್ಯ ಇರ್ತದೆ, ಒಂದು ಮಾತಾ ಪೊಸ ಜೋಡಿಲು ಪರಸ್ಪರ ಅರ್ಥ ಮಲ್ತೊಂದು ಬದುಕುವ ಪಣದ ಪ್ರಮಾಣ ವಚನ ಸ್ವೀಕರಿಸಾಯಿರು. ಇಂದು ಮಂಗಲ ಮುಹೂರ್ತದಲ್ಲಿ ವಧುವರರಾಗಿ ಪವಿತ್ರ ಬಾಂಧವ್ಯವನ್ನು ಹೊಂದಿರುವ ನಾವು ಮುಂದೆ ಜೀವನದುದ್ದಕ್ಕೂ ಧರ್ಮ ಅರ್ಥ ಕಾಮಗಳಲ್ಲಿ
ಸಹಚರರಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರು ವಂಚನೆ ಮಾಡದೆ ಯಾವುದೇ ದುರಭ್ಯಾಸಗಳಿಗೂ ತುತ್ತಾಗದೆ ಬದುಕುತ್ತೇವೆ ಎಂಬುದಾಗಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಮತ್ತು ಪೂಜ್ಯ ಹೆಗ್ಗಡೆಯವರ ಬೋಲೋ ಶ್ರೀ ಮಂಜುನಾಥ ಸ್ವಾಮಿಗೆ, ಬೋಲೋ ಶ್ರೀ ಮಂಜುನಾಥ ಸ್ವಾಮಿಗೆ. ವಿಧಾನ ಪರಿಷತ್ ಸದಸ್ಯರು ಕೆ ಪ್ರತಾಪ್ ಸಿಂಹ ನಾಯಕ್ ಶುಭಾಶಂಸನದ ಪಾತ್ರ ಪಂಡಿರು. ಈ ಕಾರ್ಯಕ್ರಮದ ಪ್ರತಿಯೊಂದು ವಿಷಯಗಳ ಬಗ್ಗೆಯೂ ಕೂಡ ಮಾಂಗಲ್ಯದಿಂದ ಪ್ರಾರಂಭಗೊಂಡು ಸೀರೆಯಿಂದ ಪ್ರಾರಂಭಗೊಂಡು ಪ್ರತಿಯೊಂದರ ಬಗ್ಗೆಯೂ ಸೂಕ್ಷ್ಮವಾಗಿ ಗಮನಿಸಿ ಈ ಕಾರ್ಯಕ್ರಮದ ಉದ್ದಕ್ಕೂ ಒಂದೊಂದು ಕಾರ್ಯಕ್ರಮದ ಹಿಂದೆಯೂ ಅವರಿಗಿರುವಂತಹ ಪ್ರೀತಿಯನ್ನು ಇದು ತೋರಿಸ್ತದೆ. ಭಾರತದಲ್ಲಿ ಸನಾತನ ಪರಂಪರೆಯಲ್ಲಿ ಮದುವೆ ಅನ್ನುವಂಥದ್ದು ಒಂದು ಒಪ್ಪಂದ ಅಲ್ಲ, ಒಂದು ರೀತಿಯಲ್ಲಿ ಕುಳಿತಿರುವಂತಹ ವಧುವರರು ಶಿವಪಾರ್ವತಿಯರಾಗಿ ಲಕ್ಷ್ಮೀನಾರಾಯಣರಾಗಿ ಇವತ್ತು ಈ ಪ್ರತಿಜ್ಞೆಯನ್ನು ಈ ಸಂಸ್ಕಾರವನ್ನು ಸ್ವೀಕಾರ ಮಾಡಿರ್ತೇವೆ. ಶ್ರೀಮತಿ ಹೇಮಾವತಿ ವಿ ಹೆಗಡೆ, ಶ್ರದ್ಧಾ ಅಮಿತ್ ಎಸ್ಕೆಡಿಆರ್ಡಿಪಿ ಸಿಇಒ ಅನಿಲ್ ಕುಮಾರ್ ಎಸ್ಎಸ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಡಿ ಹರ್ಷೇಂದ್ರ ಕುಮಾರ್ ಸಭೆ ನೆತ್ಕೊಂಡಿರು. ಎಸ್ಟಿಎಂ ಸನಿವಾಸ ಕಾಲೇಜ್ದ ಪ್ರಾಂಶುಪಾಲರು ಡಾಕ್ಟರ್ ಸುನಿಲ್ ಪಂಡಿತ್ ಸಭೆ ಸ್ಥಾರಿಕೆ ಮಾಡಿದರು. ಅಖಿಲೇಶ್ ಶೆಟ್ಟಿ ಧರ್ಮಸ್ಥಳ ಸೊಲ್ಮೆ ಸಂದಾಯರು.